ಮಂಗಳೂರಿನ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ವಿಮಾನಯಾನ ಅಧ್ಯಯನ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ದಿನಾಚರಣೆ ನಡೆಯಿತು. ಎನ್ಎಸ್ಎಸ್ ದಿನಾಚರಣೆ ಅಂಗವಾಗಿ ಅತಿಥಿ ಭಾಷಣವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನ ಕಾಲೇಜಿನ ಸಹ ಪ್ರಾಧ್ಯಾಪಕರು ಹಾಗೂ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಉನ್ನತ ಭಾರತ ಅಭಿಯಾನದ ಸಂಯೋಜಕರಾಗಿರುವ ಡಾಕ್ಟರ್ ಪ್ರದೀಪ್ ಎಂಟಿ ಸಮಾಜ ಸೇವೆಯು ಒಂದು ಜೀವನ ವಿಧಾನ ಎಂಬ ವಿಷಯದ ಕುರಿತು ಬಹಳ ಆಕರ್ಷಕವಾದ ಭಾಷಣವನ್ನು ಮಾಡಿದರು. ಪ್ರೊಫೆಸರ್ ಪವಿತ್ರ ಕುಮಾರಿ ಕಾಲೇಜ್ ಆಫ್ ಏವಿಯೇಷನ್ ಸ್ಟಡೀಸ್ನ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ಪ್ರೊಫೆಸರ್ ಜಯಪ್ರಕಾಶ್ ಎನ್ಎಸ್ಎಸ್ನ ಸಂಯೋಜಕರಾದ ಪ್ರೊಫೆಸರ್ ಜಯಪ್ರಕಾಶ್ ಅವರು ಸ್ವಾಗತ ಭಾಷಣ ಮಾಡಿದರು. ಕೋರ್ಸ್ ಸಂಯೋಜಕರಾದ ಪ್ರೊಫೆಸರ್ ಕಾವ್ಯಶ್ರೀ, ಕಾಲೇಜ್ ಆಫ್ ಏವಿಯೇಷನ್ ಸ್ಟಡೀಸ್ನ ಇತರ ಬೋಧಕ ವರ್ಗದವರು ಈ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.